ಸಂಭಾವ್ಯ ಮೂರನೇ ಅಲೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್, ವೆಂಟಿಲೇಟರ್ ಮಾತ್ರ ಇದೆ. ಇದನ್ನು ನಿರ್ವಹಿಸಲು ಸಿಬ್ಬಂದಿಗಳು ಇಲ್ಲ. ಫ್ರಂಟ್ ಲೈನ್ ವರ್ಕರ್ಸ್ಗಳಿಗೆ ಬೂಸ್ಟರ್ ಡೋಸ್ ನೀಡಲು ಕ್ರಮ ಕೈಗೊಳ್ಳಿ ಅಂತ ಉಳ್ಳಾಲ ಶಾಸಕ ಯುಟಿ ಖಾದರ್ ಸಲಹೆಯನ್ನ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸರ್ಕಾರ ಮುಂದೆ ಬರುವ ವೈರಸ್ ಅನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ ಯೋಚಿಸಬೇಕು. ಅದರ ಬದಲು ಶಾಲಾ ಕಾಲೇಜು ಮುಚ್ಚೋದು, ಗಡಿ ಬಂದ್ ಮಾಡೋದು, ಈ ಮೂಲಕ ಜನರಿಗೆ ಗೊಂದಲ ಮೂಡಿಸೋದಲ್ಲ. ಇದರ ಬದಲು ಜೀವ ಉಳಿಸುವ ವ್ಯಾಕ್ಸಿನೇಷನ್ ಶೀಘ್ರವಾಗಿ ಮುಗಿಸಿ. ಜಿಲ್ಲೆಯಲ್ಲಿ 90% ಮೊದಲ ಡೋಸ್, 60% ಎರಡನೇ ಡೋಸ್ ಆಗಿದೆ. ಅದನ್ನ 100% ಅಂತ ಹೇಳಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಗುತ್ತಿಗೆ ಆಧಾರಿತ ಆರೋಗ್ಯ ಸಿಬ್ಬಂದಿಯ ಗುತ್ತಿಗೆಯ ಅವಧಿ ಮುಗಿತಾ ಬಂದಿದೆ. ಅದನ್ನ ಇನ್ನೂ 6 ತಿಂಗಳು ಮುಂದುವರಿಸಿ. ಫ್ರಂಟ್ ಲೈನ್ ವರ್ಕರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಸರ್ಕಾರದಿಂದ ಟ್ಯಾಬ್ಗಳನ್ನು ಕೊಡಿ. ಇನ್ನು ಕಾರಣ, ಈಗ ಸರ್ಕಾರದ ಕಾರ್ಯಕ್ರಮಕ್ಕೆ ಸ್ವಂತ ಮೊಬೈಲ್ ಅನ್ನು ಅವರೆಲ್ಲ ಬಳಸ್ತಾ ಇದ್ದಾರೆ. ಇನ್ನೂ ಸಹ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳದವರಿಗೆ ಕಠಿಣ ನಿಯಮ ಜಾರಿಗೆ ತನ್ನಿ. ಏರ್ಪೋರ್ಟ್ನಲ್ಲಿಯೂ ಕೂಡ RT-PCR ಬಗ್ಗೆ ಗೊಂದಲ ಮೂಡಿಸುತ್ತಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಇಲಾಖೆ, ಜನಪ್ರತಿನಿಧಿ ಹಾಗೂ ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆಯುವಂತೆ ಅವರು ಆಗ್ರಹಿಸಿದ್ರು. ವೈರಸ್ ಇಲ್ಲಿ ಅದರ ಸ್ವಭಾವವನ್ನು ಇಲ್ಲೇ ಬದಲಾವಣೆ ಮಾಡ್ತದೆ. ಅದು ಹೊಸ ವೈರಸ್ ಅಲ್ಲ, ಇದು ಇದ್ದಂತ ವೈರಸ್ ಮ್ಯೂಟೆಂಟ್ ಚೇಂಜ್ ಆಗೋದು. ಸೊ ಇದ್ದಂತ ವೈರಸ್ ಅದರ ಮ್ಯೂಟೆಂಟ್ ಸ್ವಭಾವ ಏನು ಬದಲಾವಣೆ ಮಾಡ್ತದೆ, ಅದು ಇಲ್ಲಿಯೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರ್ಕಾರ ಪ್ಯಾನಿಕ್ ಆಗಿ ಬದಲು ಇದನ್ನು ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಈಗಲೇ ನಮ್ಮ ತಯಾರಿಯನ್ನು ನಾವು ಇವತ್ತು ನಡೆಸಬೇಕು. ಈಗ ನಾವು ಶಾಲೆ ಬಂದ್ ಮಾಡ್ತೇವೆ, ಲಾಕ್ಡೌನ್ ಮಾಡ್ತೇವೆ. ಸಡನ್ ಆಗಿ ಜನರನ್ನೆಲ್ಲ ಗೊಂದಲಕ್ಕೊಳಪಡುವಂತಹ ವಿಚಾರಗಳು, ನಾವು ಜನರಿಗೆ ಇವತ್ತು ಗೊಂದಲ ಸೃಷ್ಟಿಸುವ ಬದಲು ಯಾವ ಕ್ರಮ ಯಾವಾಗ ಬೇಕು ಅದನ್ನು ತೆಕ್ಕೊಳ್ಳಿ. ಆ ಸಂದರ್ಭದಲ್ಲಿ ಅಗತ್ಯ ಆಗ್ಬೇಕಂತ ಹೇಳಿದ್ರೆ ಜೀವನ ಉಳಿಸಲಿಕ್ಕೆ ಬೇಕಾಗುವಂತಹ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಇನ್ನಷ್ಟು ಫಾಸ್ಟ್ ಆಗಿ ಮಾಡಬೇಕು. ಇವತ್ತು ಬರೇ 90% ನಮ್ಮ ಜಿಲ್ಲೆಯಲ್ಲಿ ಆಗೋದು ಹೈಯೆಸ್ಟ್. 90% ಆಫ್ ದಿ ಫಸ್ಟ್ ಡೋಸ್, 60% ಆಫ್ ದಿ ಸೆಕೆಂಡ್ ಡೋಸ್ ಆಗಿದೆ. ವಿ ಹ್ಯಾವ್ ಟು ಸಿ ದಟ್ 100% ಎರಡು ಡೋಸ್ ಕೂಡ 100% ಮಾಡುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಇವತ್ತು ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಅದು ಈಗ ಇಂಪಾರ್ಟೆಂಟ್. ಬಾರ್ಡರ್ನಲ್ಲಿ ಆಗೋ ಸಂತೋಷ, ಅದೆಲ್ಲದಕ್ಕೆ ಜನಸಾಮಾನ್ಯ ಸಹಕಾರ ಕೊಡ್ಲೇಬೇಕು. ಅದೇ ಎಲ್ಲ ಕೂಡ ಬಗೆಹರಿಸ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬಗ್ಗೆ ಇವತ್ತು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ಜಿಲ್ಲಾಡಳಿತ ಮಾಡಿ ಅತಿ ಶೀಘ್ರದಲ್ಲೇ 100ಕ್ಕೂ 100 ವ್ಯಾಕ್ಸಿನೇಷನ್ ಡ್ರೈವ್ ಆದಂತ ಜಿಲ್ಲೆಯ ಹೆಮ್ಮೆ ನಾವು ಇವತ್ತು ತರಬೇಕು. ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ 90% ಫಸ್ಟ್ ಡೋಸ್, 60% ಸೆಕೆಂಡ್ ಡೋಸ್ ಆದ್ರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂತ ರಾಜ್ಯದಲ್ಲಿ ಇವತ್ತು ಆಲೋಚನೆ ಮಾಡಬೇಕು. ಸೊ ಆಸ್ ಫಾಸ್ಟ್ ಸೆಕೆಂಡ್ ಡೋಸ್ ಎಲ್ಲರಿಗೆ ಕಂಪ್ಲೀಟ್ ಆಗೋ ಜೊತೆಯಲ್ಲಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಮುಂದೆ ನಿಂತು ಕೆಲಸ ಮಾಡುವವರು ಫ್ರಂಟ್ ಲೈನ್ ವರ್ಕರ್ಸ್. ಅದು ನಮ್ಮ ಜಿಲ್ಲಾ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಹೆಲ್ತ್ ಡಿಪಾರ್ಟ್ಮೆಂಟ್, ಡಾಕ್ಟರ್ಸ್, ನರ್ಸಸ್, ಆಶಾ ಕಾರ್ಯಕರ್ತ ಸ್ಟಾಫ್ನವರು, ಎಲ್ಲ ಸರ್ಕಾರದ ಬೇರೆ ಬೇರೆ ನೌಕರರು, ತಾವು ಫೀಲ್ಡ್ ಅಲ್ಲಿರುವಂತಹ ಪ್ರೆಸ್ ಮಾಧ್ಯಮದ ಮಿತ್ರರು, ಇವರಿಗೆಲ್ಲರಿಗೂ ಕೂಡ ಥರ್ಡ್ ಡೋಸ್ ಬೂಸ್ಟರ್ ಕೊಡ್ಲಿಕ್ಕೆ ತಕ್ಷಣ ಪ್ರಾರಂಭ ಮಾಡಬೇಕು.